ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ಯಾವ ದಿನ? ಸಂಡೇ. ಇವತ್ತೊಂದು ಚಿಕ್ಕ ಒಂದು ಕೆಲಸ ಉಂಟು. ಕೆಲಸ ಎಲ್ಲ ಮುಗಿಸಿ ಇವತ್ತು ಭಯಂಕರವಾಗಿ ಒಂದು ರೀತಿ ಕಂಟೆಂಟ್ ಇರೋಲ್ಲ. ನನ್ನ ಲೈಫಲ್ಲಿ ನಡೆದ ಘಟನೆ ಮಾತ್ರ ನಿಮಗೆ ತೋರಿಸುವುದು. ನಾನೀಗ ಬೈಕಲ್ಲಿ ಹೋಗೋದು. ಮೊನ್ನೆ ಒಂದು ಆದಿತ್ಯವಾರ ವಿಡಿಯೋ ಆಗಿದ್ದೆಲ್ಲ, ಅದೇ ರೀತಿ ಇವತ್ತಿನ ವಿಡಿಯೋ. ಇದನ್ನು ಸೀದಾ ಹೋಗುವ. ಒಳ್ಳೆ ರೀತಿಯಲ್ಲಿ ದಿವಸ ಕ್ಲೌಡ್ ಉಂಟು, ಭಯಂಕರ ಒಂದು ಖಾರ ಉಂಟು. ಬೆಳಿಗ್ಗೆ ಅಂತ ಗೊತ್ತಿಲ್ಲ. ಇವತ್ತು ಸಹ ಒಳ್ಳೆ ರೀತಿಯಲ್ಲಿ ಬಿಸಿಲು ಇರ್ಬೋದು. ನೀವೇ ನೋಡಿ, ಒಂದು ನೋಡುವ ಇಂಗ್ಲೀಷ್ ಮೂವಿ ಥರ ಉಂಟು ನೋಡಲಿಕ್ಕೆ. ಹಾಗೆ ಉಂಟು ಗೈಸ್. ಯಾರಿಲ್ಲ, ಆಚೆ ಯಾರಿಲ್ಲ, ಈಚೆ ಯಾರಿಲ್ಲ. 3 ಮನೆ ಮಧ್ಯದಲ್ಲಿ ನಾನು ಇದ್ದೇನೆ. ನಾನೊಂದು ಹೊಸ ಚಪ್ಪಲಿ ತೆಗೆದೆ. ನೀವೇ ನೋಡಿ, ನಾನು ತೆಗೆದಲ್ಲ, ನನ್ನ ಅಮ್ಮ ತೆಗೆದು ಕೊಟ್ಟದ್ದು. ಸರಿ ನೋಡಿ, ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, 240 ರೂಪಾಯಿ ಅಂತ ಕಾಣ್ತದೆ. ಕರೆಕ್ಟ್ ನೋಡಿ, ಕರೆಕ್ಟ್ ನೋಡಿ. ಇದೊಂದು ಫುಲ್ಲು ಪಾದೆಗಾಲಿನ ಮಧ್ಯದಲ್ಲಿರೋದು ನಮ್ಮ ಮನೆ. ಯಾವತ್ತೂ ಇರುವಾಗೆ ನಾನು ಯಾವತ್ತಿದು ಮಾತಾಡೋದು ಅಷ್ಟು ಕರೆಕ್ಟ್ ಆಗಲಿಲ್ಲ. ಕೆಲವು ಸೀನೆಲ್ಲ ನಿಮಗೆ ತೋರಿಸ್ತಾ ಇರ್ತೇನೆ. ಚಾಯ್ಗೆ ಅಂತ ಹೇಳ್ಬೇಕಾದ್ರೆ ಇವತ್ತು ದೋಸೆ ಮತ್ತು ಸ್ವಲ್ಪ ನಿನ್ನೆ ಮೀನು ಪದಾರ್ಥ ಇತ್ತು. ನಮ್ಮ ತುಳುವಿನಲ್ಲಿ ಕುಳಿಬಾರ ಮೀನಿನ ಪದಾರ್ಥ ಇತ್ತು. ಸ್ವಲ್ಪ ಪುಳಿ ಬಂದಿದೆ ಗೈಸ್, ಪುಳಿ ಬಂದಿದೆ. ಇವತ್ತು ನಾವು ಸೀದಾ ಹೋಗುವ. ಮುನ್ನೊಂದು ಕೆಲಸಕ್ಕೆ ಹೋದೆ, ಅಲ್ಲೇ ಸ್ವಲ್ಪ ನೀರೆಲ್ಲ ಬಿಡಲಿಕ್ಕೆ ಉಂಟು. ಅಲ್ಲೇ ಆದರೆ ಚಿಕ್ಕ ಸೀನೆಲ್ಲ ನಿಮಗೆ ತೋರಿಸ್ತೇನೆ. ಈಗ ನಾವು ಸೀದಾ ಹೋಗುದು. ನೋಡಿ, ಅಲ್ಲಿ ಒಂದು ಮನೆ ಉಂಟು. ಅಲ್ಲಿ ಒಂದು ಮಸೀದಿ ಉಂಟು ದೂರದಲ್ಲಿ ಒಂದು. ಆ ಮಸೀದಿ ಅಲ್ಲಿ ನಡುಬೈಲು, ಇಲ್ಲಿಗೆ ಸಹ ನಡುಬೈಲು. ಅದು ಈಚೆ ಹೋದರೆ ಕುಂಬಳ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ, ಕುಂಬಳೆ ಬೆಲ್ಲ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ. ಇದೊಂದು ಮಧ್ಯದಲ್ಲಿ ಇರೋದು. ಆಚೆ SH ಹೈವೇ ಬರ್ತದೆ, ಎಲ್ಲ ಬರ್ತದೆ. ಇಲ್ಲೊಂದು ಮಾವಿನ ಮರ ಉಂಟು, ಅಲ್ಲಿ ಆಗಲಿಲ್ಲ, ಎಂತ ಆಗಲಿಲ್ಲ ಫ್ರೆಂಡ್ಸ್. ಮತ್ತೆ ಸಿಗುವ. ಟಾಟಾ 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 ಟಾಟಾ. ಬೆಳಿಗ್ಗೆ 7:35 ಸೂಪರ್ ಆಗಿತ್ತು. ನಮ್ಮ ಸೂರ್ಯನ ಬೆಳಿಗ್ಗೆನೇ ಬಂದಿದ್ದಾನೆ, ಅಷ್ಟು ವೈಬಿತ್ತು ನೋಡಲಿಕ್ಕೆ. ಬೈಕಲ್ಲಿ ಸೀದಾ ಪೆರ್ಲಕ್ಕೆ ಹೋಗೋ ಸಿಕ್ಕಿದ ಒಂದು ವ್ಯೂ ಪಾಯಿಂಟ್. ಸ್ವಲ್ಪ ಮಂಜು ಇತ್ತು ಕ್ಲೈಮೇಟ್ ನೋಡಲಿಕ್ಕೆ. ಮರದ ಇಡಿಯಲ್ಲಿ ನೋಡುವಣಿ ಸೂರ್ಯನ, ಅಷ್ಟು ವೈಬಿತ್ತು. ನಿಮ್ಮೂರಲ್ಲಿ ಈ ರೀತಿಯಲ್ಲಿ ಕ್ಲೈಮೇಟ್ ಇದ್ದರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಒಂದು ನೋಡಲಿಕ್ಕೆ ಒಂದು ಸಂತೋಷ ಅಷ್ಟೇ. ವೈಬೇ ಇತ್ತು ವ್ಯೂ ಪಾಯಿಂಟ್. ಸೀದಾ ಪೆರ್ಲಕ್ಕೆ ಹೋದೆ. ಪೆರ್ಲ ಎಂಟ್ರಿ ಆಯಿತು. ಇದು ಚೆಕ್ ಪೋಸ್ಟ್, ಪೆರ್ಲ ಚೆಕ್ ಪೋಸ್ಟ್ ಕಳೆದು ಪೆರ್ಲ ಎಂಟ್ರಿ ಆಯಿತು. ಒಂದು BGM ಬೇಡವಾ? ಟಾನ್ BGM ಆಯಿತು. BGM ಕಳೆದು ಪೆರ್ಲಗೆ ಎಂಟ್ರಿ ಆಗುವ ಒಂದು ಹೋಟೆಲ್ ಉಂಟು, ದುರ್ಗ ಎಂಬ ಒಂದು ಹೋಟೆಲ್, ಒಂದು ಹೊಸ ಹೋಟೆಲ್. ಅಲ್ಲಿಂದ ಪೆರ್ಲ ಎಂಟ್ರಿ ಆಯಿತು. ಇದು ಮೇಲಿನ ಪೆರ್ಲ ಟೌನು, ನಮ್ಮ ಊರಿನ ಪೆರ್ಲ ಟೌನ್. ಪೆರ್ಲ ಎಲ್ಲಿರುವುದು? ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಇರುವ ಒಂದು ಪೆರ್ಲ ಎನ್ಮಾಜೆ ಗ್ರಾಮದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಪೆರ್ಲ. ನಾನು ಯಾವತ್ತೂ ಹೇಳುವುದು ಯಾಕೆ, ನಮ್ಮೂರು ಅಂತ ಹೇಳುವುದು. ಹಾಗೆ ಒಳ್ಳೆ ವೈಬಿರುವ ಒಂದು ಟೌನ್. ಸ್ವಲ್ಪ ಮಂಜು ಇತ್ತು. ಬೆಳಿಗ್ಗೆ 7:30 ಅಂತ ಅಷ್ಟೇ. ಇದು ನಮ್ಮೂರಿಗೆ ಬರುವ ಒಂದು ಬಸ್ ಉಂಟು, ಮಹಾಲಕ್ಷ್ಮಿಯಲ್ಲಿ ಎಡಭಾಗದಲ್ಲಿ. ನಮ್ಮ ಪೆರ್ಲ ನೋಡ್ಲಿಕ್ಕೆ ಎಷ್ಟು ಚಂದ ಉಂಟು, ನೀವೇ ನೋಡಿ, ನಾನೇ ಹೇಳ್ಬೇಕು. ನೀವು ಬಂದಿದ್ದರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಪೆರ್ಲ, ಇದು ಪೆರ್ಲ ಮೇಲೆ ಫಸ್ಟ್ ಅಂಗಡಿ ಓಪನ್ ಆಗುದು ಎಲ್ಲಿ ಅಂತ, ಇಲ್ಲೊಂದು ಹಾಲಿನ ದಿಪ್ಪು ಉಂಟು, ಅದು ಓಪನ್ ಆಗುದು. ಪೆರ್ಲ ಮುಗಿಯಿತು. ವೆಲ್ಡಿಂಗ್ ಶಾಪಿನಲ್ಲಿಗೆ ಪೆರ್ಲ ಮುಗಿಯಿತು. ಆಮೇಲೆ ಒಂದು ರೋಡ್ ಹೋಗಿದೆ, ಅದು ಬಜಕುಡ್ಲು ಎಂಬ ಟೆಂಪಲ್ಗೆ ಹೋಗೊಂದು ರೋಡ್ ಆಗಿದೆ. ಸೀದಾ ನಾನು ಹೋದೆ. ಹಾಯ್ ಫ್ರೆಂಡ್ಸ್, ನಮ್ಮ ಹಳೆಯ ಊರು ಗೋಳಿದರ್ಗೆ ಬಂದಾಯಿತು. ಇಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟು. ಮುನ್ನೆ ಹಾಗೆ ಒಂದು ಸ್ವಲ್ಪ ನೀರೆಲ್ಲ ಬಿಡ್ಲಿಕ್ಕೆ ಉಂಟು. ಹಾಗೆ ಹೆಲ್ಮೆಟ್ ಉಂಟು. ಅಣ್ಣ ಹೋದ ಕೆಲಸಕ್ಕೆ, ಹೋದ ಸೀದಾ. ಈಗ ಹೌದು, ಎಂತ ಮಾತಾಡೋದು ಅಂತ ನಂಗೆ ಗೊತ್ತಿಲ್ಲ ಗಾಯ್ಸ್. ದೋಸೆ ತಿಂದೆಲ್ಲ ಬಂದು, ಯಾವತ್ತು ದೋಸೆ ಒಂದು 3 ದಿವಸ ಆಯಿತು ದೋಸೆ ಇಲ್ಲದೆ. ಅಮ್ಮ ಇರಲಿಲ್ಲ ಮನೆಯಲ್ಲಿ. ಫ್ರೆಂಡ್ಸ್, ಇದು ನನ್ನ ಹಳೆಯ ಮನೆ, ಹಳೆಯ ರೂಮು. ಮೇಲೆ ನಮ್ಮ ಗ್ರೌಂಡು. ಈಗ ಸಹ ಒಮ್ಮೊಮ್ಮೆ ಆಡ್ತೀವಿ ನಾವು. ಈಗ ಸೀದಾ ಕೆಲಸಕ್ಕೆ ಹೋಗುವ. ಟೈಮ್ ಆಗಿಲ್ಲ ನಮಗೆ. ಹಾಯ್ ಫ್ರೆಂಡ್ಸ್, ನಾವೀಗ ಡ್ರೆಸ್ ಚೇಂಜ್ ಮಾಡುವ. ಡ್ರೆಸ್ ಚೇಂಜ್ ಮಾಡುವ, ಅದು ನೋಡ್ಬೇಕು.
ಹಾಯ್ ಫ್ರೆಂಡ್ಸ್, ಚಾಯ್ ಎಲ್ಲ ಕುಡಿದ ಈಗ ಎಷ್ಟು ಗಂಟೆ ಆಯಿತು? 11:25. ಒಳ್ಳೆ ರೀತಿಯಲ್ಲಿ ಇವತ್ತು ಸಹ ಬಿಸಿಲುಂಟು, ಭಯಂಕರ ಮಳೆ ಬರುವ ಲಕ್ಷಣ ಉಂಟಂದ ಕಾಣ್ತದೆ. ನಿಮಗೆ ನೊಷ್ಟು ಫೀಲ್ ಆಗಿರೋ ಒಂದು ತೋರಿಸ್ತೇನೆ ನಿಮಗೆ. ಅವತ್ತೆಲ್ಲ ತೋಟದಲ್ಲಿರ್ತದೆ ಕೆಂಪು ಇರುವೆ, ಅದು ಕಚ್ಚಿದ್ರೆ ಮೂತ್ರ ಬರ್ತದೆ. ಆ ರೀತಿಯಲ್ಲಿ ಇರೋ ಒಂದು ಇರುವೆ ಇಲ್ಲಿ ಉಂಟು, ಇಲ್ಲೆಲ್ಲೋ ಇತ್ತು, ಇಲ್ಲಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ಉಂಟು ಈಗ ಕೆಂಪು ಇರುವೆ. ನೊಷ್ಟು ಬಾಬಾ ಕೆಂಪಿರುವೆ ಇದೆಲ್ಲ ಕೆಂಪಿರುವೆ ಗೈಸ್. ಅದು ನೊಷ್ಟು ಫೀಲ್ ಆಗಿರೋದು ಕೆಂಪಿರುವೆ. ತೋರಿಸಿದಷ್ಟೇ, ಇನ್ನು ಮಧ್ಯಾಹ್ನ ನೋಡೋ ಗೈಸ್. ಹಾಯ್ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. ಈಗ ಎಷ್ಟು ಗಂಟೆ ಆಯಿತು? 5:45. ಈಗ ಸೀದಾ ಮನೆಗೆ ಹೋಗುದು, ಬಚ್ಚುತ್ತದೆ ಒಳ್ಳೆ ರೀತಿ. ಇವತ್ತಿನ ಚಿಕ್ಕ ಒಂದು ಲಾಗ್, ನಾಳೆಯಿಂದ ಸ್ಪೆಷಲ್ ಬರ್ತದೆ. ಇವತ್ತು ಸಹ ಚಿಕ್ಕ ಸ್ಪೆಷಲ್. ಅಲ್ಲಿವರೆಗೆಲ್ಲರಿಗೆ ಬೈ ಹೇಳ್ತಾನೆ ನಾನು. ನೋಡು ಗೈಸ್, ಬೈ.